ಇವತ್ತು ನಮ್ಮ ಸಹಕಾರಿ ನೌಕರರ ಸಹಕಾರಿ ಸಂಘವನ್ನು ಕೊಡಿಯಾಲ್ ಬ್ರಾಂಚ್ ಶಾಖೆಯನ್ನು ಸ್ವಂತ ಕಟ್ಟಡಕ್ಕೆ ಸ್ಥಳಾಂತರ ಮಾಡಿದೆ. ಸುಮಾರು 64 ಕೋಟಿ ಠೇವಣಿ ಹೊಂದಿರುವಂಥ ಈ ಸಂಸ್ಥೆ 54 ಕೋಟಿಯಷ್ಟು ಸಾಲವನ್ನು ನೀಡಿ ಸಹಕಾರಿ ನೌಕರರಿಗೆ ಅಂದರೆ ಅವರಿಗೆ ಬೇಕಾದಂಥ ಸಾಲದ ಸವಲತ್ತನ್ನು ಒದಗಿಸುವಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದಿದೆ. ನಾವು ಅವ್ರಿಗೆ ಹೇಳ್ತಾ ಇದ್ದೇವೆ, ಇನ್ನೂ ಎಲ್ಲರನ್ನೂ ಇದರಲ್ಲಿ ಸೇರಿಸ್ಕೊಂಡು ಎಷ್ಟು ಸಾವಿರ ಸಂಖ್ಯೆಯಲ್ಲಿ ಈಗ 1,000 ಚಿಲ್ಲರೆ ಸದಸ್ಯರಿದ್ದಾರೆ. 2 ಜಿಲ್ಲೆಯ ಸಹಕಾರಿ ಸಂಸ್ಥೆಗಳಲ್ಲಿರುವಂಥ ಎಲ್ಲ ಸಿಬ್ಬಂದಿಗಳನ್ನು ಇದರ ಸದಸ್ಯರನ್ನಾಗಿ ಮಾಡಿಕೊಂಡು ಹೆಚ್ಚಿನ ಠೇವಣಿಯನ್ನು ಮಾಡಿ ಅವರು ಎಲ್ಲಿಯೂ ಸಾಲಕ್ಕಾಗಿ ಬೇರೆ ಕಡೆ ಹೋಗದ ರೀತಿಯಲ್ಲಿ ಒಂದು ಬಡ್ಡಿ ದರನೂ ಅಷ್ಟೇ ಲಾಭಾಂಶವನ್ನು ಕಮ್ಮಿ ಇಟ್ಕೊಂಡಿದ್ದು. ಯಾಕೆ ಹೇಳಿದರೆ ಲಾಭ ಮಾಡಲಿಕ್ಕೆ ಇರೋದಂತಲ್ಲ, ಸಹಕಾರಿ ಕ್ಷೇತ್ರದಲ್ಲಿ ದುಡಿಯುವಂಥ ನೌಕರರಿಗೆ ಕೊಡುವಂಥ ಒಂದು ವ್ಯವಸ್ಥೆ, ಸಾಲದ ವ್ಯವಸ್ಥೆ. ಅದಕ್ಕಾಗಿ ಲಾಭವನ್ನು ಕಮ್ಮಿ ಮಾಡಿಕೊಂಡು ಇದನ್ನು ಬೆಳೆಸುವಂಥ ಕೆಲಸವನ್ನು ಮಾಡಿ ಈಗಾಗಲೇ ಎಲ್ಲಿ ಇಲ್ಲದ ಒಂದು ಸ್ವಂತ ಕಟ್ಟಡವನ್ನು ಕೇಂದ್ರ ಕಚೇರಿಯನ್ನು ಮಾಡಿದ್ದೀರಿ. ಇಲ್ಲಿ ಸ್ವಂತ ಶಾಖೆಯನ್ನು ಇವತ್ತು ತಾವು ತಂದಿದ್ದೀರಿ. ಈ ಸಂಸ್ಥೆ ಇನ್ನಷ್ಟು ಬೆಳೀಲಿ ಅಂತ ಶುಭ ಹಾರೈಸ್ತೀನಿ.